ತೊಕ್ಕೊಟ್ಟಿನಲ್ಲಿ ರೌಡಿ ಶೀಟರ್ ಆರಿಫ್ ಬರ್ಬರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರ್ವ ದ್ವೇಷವೇ ಹತ್ಯೆಗೆ ಕಾರಣ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇದೆ. ಮಂಜೇಶ್ವರದಲ್ಲಿ ಉಪ್ಪಳದಲ್ಲಿ ನಡೆದಂತಹ ಒಂದು ಘಟನೆ ಮತ್ತು ಮಂಗಳೂರಿನ ಒಂದು ಘಟನೆ, ಮಂಗಳೂರಿನ ಧಕ್ಕೆಯಲ್ಲೇ ನಡೆದಂತಹ ಘಟನೆ, ಈ ಎರಡು ಘಟನೆಗಳು ಆರಿಫ್ ಸಾವಿಗೆ ಕಾರಣ ಆಯ್ತಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು, ಅದರ ಜೊತೆಗೆ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ಪ್ರಕರಣವನ್ನು ಗಮನಿಸ್ತಾ ಹೋದಾಗ ಈಗಾಗಲೇ ಒಂದಷ್ಟು ಪೊಲೀಸ್ ಮಾಹಿತಿಯ ಪ್ರಕಾರ ಈಗಾಗಲೇ ವಾಹನವನ್ನ ಇನೋವಾ ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ಅದರ ಮಾಲಕನನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಈತ ಮೂಲತಃ ಕೇರಳದವ, ಆದರೆ ಈತ ಉಳ್ಳಾಲದಲ್ಲಿದ್ದು ಆತನನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಪ್ರಮುಖವಾಗಿ ಹಾಗಿದ್ರೆ ಈ ಆರಿಫ್ ಅನ್ನುವಂತಹ ವ್ಯಕ್ತಿಯ ಕೊಲೆ ಯಾಕೆ ಆಯಿತು, ಯಾವ ಕಾರಣದಿಂದಾಗಿ ಈ ಕೊಲೆಯನ್ನು ನಡೆಸಿದ್ದಾರೆ ಅನ್ನುವಂತಹ ವಿಚಾರವನ್ನ ಗಮನಿಸ್ತಾ ಹೋದಾಗ ಪ್ರಮುಖವಾಗಿ ನಿನ್ನೆಯ ದಿವಸ ವಿಟ್ಲದ ಬುಡೋಳಿಯಲ್ಲಿ ಈ ಬಾಡಿಗೆ ಕಾರು ಅಂದ್ರೆ ಇನೋವಾ ಕಾರು ಪತ್ತೆಯಾಗುತ್ತೆ. ಇದು ಬಾಡಿಗೆಗೆ ಪಡೆದಿದ್ದಂತಹ ಕಾರು. ಆರೋಪಿಗಳಲ್ಲಿ ಪ್ರಮುಖ ವ್ಯಕ್ತಿ ಉಳ್ಳಾಲ ಮೂಲದವನು ಅಂತ ಹೇಳಲಾಗ್ತಾ ಇದೆ. ಉಳ್ಳಾಲ ಮೂಲದ ವ್ಯಕ್ತಿ ಈ ಒಂದು ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಆತನ ಪರಿಚಿತಿನಿಂದಲೇ ಇನೋವಾ ಕಾರನ್ನು ಕೂಡ ಆತ 2 ದಿನಗಳ ಕಾಲ ಬಾಡಿಗೆಯನ್ನು ಪಡೆದಿದ್ದ. ಕಾರು ಮಾಲೀಕ ಮೂಲತಃ ಕೇರಳದವನಾಗಿದ್ದು ಉಳ್ಳಾಲದಲ್ಲಿ ವಿಟ್ಲದಲ್ಲಿ ಕಾರು ಪತ್ತೆಯಾಗ್ತಾ ಇದ್ದಂತೆ ಉಳ್ಳಾಲದಲ್ಲಿದ್ದಂತಹ ಈತನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು 2022 ನಮಗೆ ಆಗಾಗಲೇ ಗೊತ್ತಿದೆ, ಈ ಆರಿಫ್ ಅನ್ನುವಂತಹ ವ್ಯಕ್ತಿಗೆ ಇದೇ ಉಳ್ಳಾಲ ಭಾಗದ ಉಚ್ಚಿಲದಲ್ಲಿ 2022 ಒಂದು ಅಟ್ಯಾಕ್ ಆಗುತ್ತೆ. ಕೊಲೆ ಯತ್ನ ಮಾಡುವುದಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಅದು ಸಫಲ ಆಗುವುದಿಲ್ಲ ಕೊಲೆ. ಆ ಒಂದು ಸಂದರ್ಭದಲ್ಲಿ ಕರೀಂ ಹಣದ ವಿಚಾರ, ಅಂದ್ರೆ ಕರೀಂ ಅಂತ ಹೇಳಿದ್ರೆ ಈ ಆರಿಫ್ ಅವರ ಸಹೋದರ, ಕರೀಂನ ಹಣದ ವಿಚಾರವಾಗಿ ಈ ಒಂದು ಕೃತ್ಯ ನಡೆದಿತ್ತು ಅನ್ನುವಂಥದ್ದು ಪೊಲೀಸ್ ಇಲಾಖೆಯಿಂದ ತನಿಖೆಯಿಂದ ಗೊತ್ತಾಗುತ್ತೆ. ಅಂದ್ರೆ 2022 ಆ ಒಂದು ಕೊಲೆ ಯತ್ನ ಮಾಡುವುದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಆರಿಫ್ನ ಸಹೋದರನ ಜೊತೆ ಇದ್ದಂತ ಒಂದು ಹಣದ ವಿಚಾರ. ಆ ಕಾರಣಕ್ಕೋಸ್ಕರ ಅಟ್ಯಾಕ್ ಅನ್ನ ಮಾಡ್ತಾರೆ. ಅದು ಆ ಬಳಿಕ ರಾಜ್ಯದಲ್ಲಿ ಇತ್ಯರ್ಥಗೊಳ್ಳುತ್ತೆ. ಆದ್ರೆ 2025 ನವೆಂಬರ್ ತಿಂಗಳಲ್ಲಿ ನೌಫಲ್ ಯಾನೆ ಟೊಪ್ಪಿ ನೌಫಲ್ ಅಂದ್ರೆ 2022 ಏನು ಆರಿಫ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದ ಉಚ್ಚಿಲದಲ್ಲಿ, ಅದೇ ನೌಫಲ್ ಟೊಪ್ಪಿ ನೌಫಲ್ ಮೃತದೇಹ ಉಪ್ಪಳ ರೈಲ್ವೆ ಗೇಟ್ ಬಳಿ 2025 ನವೆಂಬರ್ ತಿಂಗಳಲ್ಲಿ ಪತ್ತೆಯಾಗುತ್ತೆ. ಆರಂಭದಲ್ಲಿ ಇದೊಂದು ಹತ್ಯೆ ಪ್ರಕರಣ, ಇದೊಂದು ಮರ್ಡರ್ ಅಂತ ಒಂದಷ್ಟು ಚರ್ಚೆಗಳಾಗುತ್ತೆ. ಆ ಬಳಿಕ ಮಂಜೇಶ್ವರ ಠಾಣಾ ಪೊಲೀಸರು ರೈಲು ಪ್ರಕರಣ ಅಂದ್ರೆ ರೈಲು ಅಪಘಾತ ಪ್ರಕರಣ ಅಂತ ದಾಖಲಿಸುವ ಮುಖೇನ ಪ್ರಕರಣವನ್ನ ಅಲ್ಲಿಗೆ ಮುಗಿಸ್ತಾರೆ. ಆದರೆ ನೌಫಲ್ ಸಂಗಡಿಗರು ಪ್ರಕರಣದ ಸೇಡಿನಿಂದ ನಡೆದಿರುವುದಾಗಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ನೌಫಲ್ನ ಸಾವಿನ ಸಂದರ್ಭ ಇವತ್ತು ಅಂದ್ರೆ ನಿನ್ನೆಯ ದಿವಸ ಹತ್ಯೆಯಾದಂತಹ ಆರಿಫ್ ಸಂತಸವನ್ನು ವ್ಯಕ್ತಪಡಿಸಿದ್ದ. ಇದೆಲ್ಲವೂ ಕೂಡ ನೌಫಲ್ ಸಂಗಡಿಗರಿಗೆ, ನೌಫಲ್ನ ಬೆಂಬಲಿಗರಿಗೆ ಗೊತ್ತಾಗಿತ್ತು. ಅದರಿಂದ ಈತನ ಮೇಲೆ ದ್ವೇಷ ಇತ್ತು ಅನ್ನುವಂಥ ಒಂದಷ್ಟು ಮಾತುಗಳು ಇರುವಂಥದ್ದು. ಆರಿಫ್ ಹತ್ಯೆಯಲ್ಲಿ ಭಾಗಿಯಾದ ಎನ್ನಲಾದಂತಹ ಉಳ್ಳಾಲದ ಆರೋಪಿಯ ತಂದೆ ಏನಿದ್ದಾರೆ, ಇನ್ನು ಪ್ರಮುಖ ಆರೋಪಿ ಇರುವಂಥದ್ದು ಉಳ್ಳಾಲದ ವ್ಯಕ್ತಿ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಈ ಉಳ್ಳಾಲದ ಆ ಪ್ರಮುಖ ಆರೋಪಿ ಏನಿದ್ದಾನೆ ಆರಿಫ್ ಹತ್ಯೆ ಪ್ರಕರಣದ್ದು, ಆತನ ತಂದೆಯ ಜೊತೆಗೆ ಇದೇ ಆರಿಫ್ಗೆ ಧಕ್ಕೆಯಲ್ಲಿ ಜಗಳ ಆಗಿದೆ. ಆ ಜಗಳದ ಕಾರಣಗಳಿಗೋಸ್ಕರವೇ ಮತ್ತು ಈ ನೌಫಲ್ ಹತ್ಯೆ ಏನು ಈತ ಸಂತೋಷ ಪಟ್ಟಿದ್ದಾನೆ, ಆತನ ಹತ್ಯೆಯಾದದಕ್ಕೆ ಈತ ಸಂಭ್ರಮಿಸಿದ್ದಾನೆ ಅನ್ನುವಂತಹ ಕಾರಣಕ್ಕೆ ಆರಿಫ್ನನ್ನ ಹತ್ಯೆ ಮಾಡಲಾಗಿದೆ. ಈ 2 ಕಾರಣಗಳಿಗೋಸ್ಕರ ಆರಿಫ್ ಹತ್ಯೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಒಂದಷ್ಟು ಪ್ರಕರಣವನ್ನು ಭೇದಿಸ್ತಾ ಇದ್ದಾರೆ. ಒಟ್ಟು 6 ಮಂದಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಉಳ್ಳಾಲ, ಸುರತ್ಕಲ್, ವಾಮಂಜೂರು ಸೇರಿದಂತೆ ಬಂಟ್ವಾಳ ನಿವಾಸಿಗಳು ಸೇರಿಕೊಂಡು ಕೃತ್ಯ ಎಸಗಿರುವ ಶಂಕೆ ವ್ಯಕ್ತ ಆಗಿದೆ. ಪೊಲೀಸರು ವಿವಿಧ ತಂಡಗಳನ್ನ ರಚಿಸಿಕೊಂಡು ಈಗಾಗಲೇ ತನಿಖೆಯನ್ನು ಮುಂದುವರೆಸಿದ್ದಾರೆ. ಇನ್ನು ನಿನ್ನೆಯ ದಿವಸ ಆ ಹತ್ಯೆ ನಡೆದಂತಹ ಒಂದು ಜಾಗವನ್ನ ಗಮನಿಸ್ತಾ ಹೋದಾಗ ರಾತ್ರಿ ಹೊತ್ತಿನಲ್ಲಿ ಆ ಒಂದು ಫ್ಲೈಓವರ್ನಲ್ಲಿ ದಾರಿದೀಪಗಳಿಂದ ಕಂಗೊಳಿಸ್ತಾ ಇರುತ್ತೆ ಮತ್ತು ವಾಹನಗಳು ಕೂಡ ಹೆಚ್ಚಾಗಿ ಓಡಾಡ್ತಾ ಇರುತ್ತೆ. ಆದರೆ ನಸುಕಿನ ಜಾವ ವಾಹನಗಳು ಇರುವುದಿಲ್ಲ, ಬಹಳ ಕಡಿಮೆ ಇರುತ್ತೆ ಫ್ಲೈಓವರ್ ಮೇಲೆ ವಾಹನಗಳು. ಇದೇ ಲೊಕೇಶನ್ ಅನ್ನು ಗುರುತಿಸಿ
ಪೂರ್ವ ನಿಯೋಜಿತವಾಗಿ ಕೃತ್ಯವನ್ನ ಎಸಗಿರುವಂತಹ, ಅಂದ್ರೆ ಒಂದಷ್ಟು ಪ್ಲಾನ್ ಮಾಡಿಕೊಂಡು ಈ ಭಾಗದಲ್ಲಿ ಸುಲಭವಾಗಿ ಆತನನ್ನ ಹತ್ಯೆ ಮಾಡಬಹುದು ಮತ್ತು ಇಲ್ಲಿ ಯಾರು ಕೂಡ ಜನ ಕಡಿಮೆ ಇರ್ತಾರೆ, ಇವೆಲ್ಲವನ್ನು ಕೂಡ ಪ್ಲಾನ್ ಮಾಡಿಕೊಂಡು ಒಂದು ರೀತಿ ಕೊಲೆಯನ್ನ ಮಾಡಿರುವಂಥದ್ದು. ಅದರ ಜೊತೆಗೆ ಫ್ಲೈಓವರ್ನ ಎರಡೂ ಬದಿಗಳಲ್ಲೂ ಕೂಡ ತಡೆಗೋಡೆ ಇದೆ. ಹಾಗಾಗಿ ಎಲ್ಲಿಯೂ ಕೂಡ CCTV ಕೂಡ ಇಲ್ಲದೆ ಇರುವಂಥದ್ದು ಕೃತ್ಯಕ್ಕೆ ಒಂದು ರೀತಿ ಪ್ಲಾನ್ ಮಾಡಿಕೊಂಡು ಮಾಡಿದ ರೀತಿಯಲ್ಲಿ ಕಾಣ್ತಾ ಇದೆ. ಇನ್ನು ಪ್ರಮುಖವಾಗಿ ನಾನು ಆಗಲೇ ಹೇಳಿದ ಹಾಗೆ 2022ರಲ್ಲೂ ಕೂಡ ಉಚ್ಚಿಲದ ಮುಳ್ಳುಗಡ್ಡೆಯಲ್ಲಿ ಆರಿಫ್ ಮೇಲೆ ನೌಫಲ್ ಸೇರಿದಂತೆ 4 ಸೇರಿ ತಂಡ ತಳವಾರು ದಾಳಿ ನಡೆಸಿ ಕೊಲೆಯತ್ನಕ್ಕೆ ಯತ್ನಿಸಿತ್ತು. ಅದು ಆತನ ಸಹೋದರನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಪ್ರಮುಖವಾಗಿ ಹತ್ಯೆಯಾದ ನಂತರ ಈ ಆರೋಪಿಗಳು ರಿಕ್ಷಾದಲ್ಲಿ ಏನಾದರೂ ತೆರಳಿದ್ರ ಅಂದ್ರೆ ಹಂತಕರ ಇನೋವಾ ಕಾರು ವಿಟ್ಲ ಠಾಣಾ ವ್ಯಾಪ್ತಿಯ ಬುಡೋಳಿಯಲ್ಲಿ ಪತ್ತೆಯಾಗಿರುವಂಥದ್ದು ಬೆಳಗ್ಗೆ 8 ಗಂಟೆಯ ಹೊತ್ತಿಗೆ ಪತ್ತೆಯಾಗುತ್ತೆ. ಹಂತಕರು ಕಾರಿನಲ್ಲಿ ಸಮಸ್ಯೆ ಕಾಣಿಸಿದ್ರಿಂದಾಗಿ ಕಾರನ್ನ ಬುಡೋಳಿಯಲ್ಲಿ ನಿಲ್ಲಿಸಿ ಅಲ್ಲಿಂದ ಅವರು ರಿಕ್ಷಾದಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿ ಇದೆ. ಅಲ್ಲಿಂದ ಬೆಂಗಳೂರು ಕಡೆಗೆ ಪ್ರಯಾಣಿಸಿರುವ ಒಂದಷ್ಟು ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಈಗಾಗಲೇ ಬೆಂಗಳೂರು ಪೊಲೀಸರು ಕೂಡ ಈಗಾಗಲೇ ಬೆಂಗಳೂರಿಗೆ ತೆರಳಿ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅದರ ಜೊತೆಗೆ ಈ ಆರಿಫ್ ಏನಿದ್ದಾನೆ ಈತ ರೌಡಿ ಶೀಟರ್, ಈತನ ಮೇಲೆ ಬರೋಬ್ಬರಿ 9 ಪ್ರಕರಣಗಳಿತ್ತು. ದಕ್ಕೆ ಬಂದರ್ನಲ್ಲಿ ಮೀನಿನ ವ್ಯಾಪಾರವನ್ನು ನಡೆಸ್ತಾ ಇದ್ದಂಥ ಆರಿಫ್ ವಿರುದ್ಧ 1998ರಿಂದ 2021ರವರೆಗೆ 9 ಹಲ್ಲೆಯತ್ನ ಪ್ರಕರಣಗಳಿವೆ. ಬರ್ಕೆ, ಬಂದರು ಮತ್ತು ಕೊನೆಯದಾಗಿ 2021ರಲ್ಲಿ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಪ್ರಕರಣ ದಾಖಲಾಗುತ್ತೆ. ಇನ್ನು ಕುದ್ರೋಳಿ ನಿವಾಸಿಯಾಗಿದ್ದಂಥ ಆರಿಫ್ ನಿರಂತರ ಪ್ರಕರಣಗಳು ದಾಖಲಾಗ್ತಾ ಇದ್ದಂತೆ ಆತನ ಇಡೀ ಕುಟುಂಬ ಮನೆಯನ್ನ KC ರೋಡ್ನತ್ತ ಸ್ಥಳಾಂತರ ಮಾಡಿದ್ರು. ಬಳಿಕ ಆರಿಫ್ ವಿರುದ್ಧ ಒಂದಷ್ಟು ಪ್ರಕರಣಗಳು ಕೂಡ ಇರಲಿಲ್ಲ. ಅಂದ್ರೆ 2022ರಲ್ಲಿ ಒಂದು ಕೊಲೆ ಯತ್ನ ನಡೆದಿತ್ತು. ಅದು ಬಿಟ್ಟರೆ ಆತನ ಮೇಲೆ ಯಾವುದೇ ಪ್ರಕರಣ 2021ರ ನಂತರ ಆತನ ಮೇಲೆ ಪ್ರಕರಣಗಳು ಇರಲಿಲ್ಲ. ಸದ್ಯ 2 ದ್ವೇಷದ ಕಾರಣಗಳಿಗೋಸ್ಕರ, ಒಂದು ಉಪ್ಪಳ ಗೇಟ್ನಲ್ಲಿ ನೌಫಲ್ನ ಮೃತದೇಹ ಪತ್ತೆಯಾಗುತ್ತೆ. ಆ ಸಂದರ್ಭದಲ್ಲಿ ಈತ ಸಂಭ್ರಮಿಸಿದ್ದ, ಸಂತಸ ಪಟ್ಟಿದ್ದ ಅನ್ನುವಂತಹ ಒಂದು ಕಾರಣ. ಇದು ನೌಫಲ್ನ ಸಂಗಡಿಗರಿಗೆ ಅವರ ಒಂದು ಕೆಂಗಣ್ಣಿಗೆ ಈತ ಗುರಿಯಾಗಿದ್ದ ಅನ್ನುವಂಥ ಒಂದು ವಿಚಾರ. ಅದರ ಜೊತೆಗೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ, ಆರಿಫ್ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಇರತಕ್ಕಂಥದ್ದು ಉಳ್ಳಾಲದ್ದು. ಆ ಉಳ್ಳಾಲದ ಆರೋಪಿಯ ತಂದೆಯ ಜೊತೆಗೆ ಧಕ್ಕೆಯಲ್ಲಿ ಆದಂತಹ ವಾಗ್ವಾದಗಳು ಕೂಡ ಈತನ ಸಾವಿಗೆ ಕಾರಣ ಆಯ್ತಾ? ಈ 2 ವಿಚಾರಗಳನ್ನ, ಪೂರ್ವ ದ್ವೇಷಗಳನ್ನ ಇಟ್ಟುಕೊಂಡು ಈತನನ್ನ ಕೊಲೆ ಮಾಡಿದ್ರ ಅನ್ನುವಂಥ ಸಂಶಯಗಳು ಇರುವಂಥದ್ದು. ಒಂದಷ್ಟು ಮಾಹಿತಿಗಳು ಈ ವಿಚಾರವನ್ನ ಹೇಳ್ತಾ ಇದೆ. ಹಾಗಾಗಿ ಪೊಲೀಸ್ ತನಿಖೆಯಿಂದ ಇದು ಯಾವ ಕಾರಣಕ್ಕೋಸ್ಕರ ಮರ್ಡರ್ ಆಗಿದೆ, ಯಾವ ಕಾರಣಗಳಿಗೋಸ್ಕರ ಕೊಲೆಯಾಗಿದೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಸದ್ಯದ ಮಾಹಿತಿಯ ಪ್ರಕಾರ ಬಂಟ್ವಾಳ, ವಾಮಂಜೂರು, ಉಳ್ಳಾಲ ಮತ್ತು ಸುರತ್ಕಲ್ನ ನಿವಾಸಿಗಳು ಈ ಒಂದು ಕೊಲೆ ಪ್ರಕರಣದಲ್ಲಿ, ಆರಿಫ್ನ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈಗಾಗಲೇ ಇನೋವಾದ ಅಂದ್ರೆ ಕೃತ್ಯಕ್ಕೆ ಬಳಸಿದಂತಹ ಕಾರಿನ ಚಾಲಕನನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ.